ಗೈಸ್ ಮತ್ತೆ ನಡೆದುತ್ತಿನ ಹೊಸ ಒಂಜಿ ವ್ಲಾಗ್ಗೆ ಸ್ವಾಗತ ಗೈಸ್. ಗೈಸ್ ಯಾನ್ಲ ಬೋಜಿಯಲ್ಲ ನಮ್ಮ ಚೆಂಬರ ಬಾಯ್ರೆ ರೆಡಿ ಆಯ್ತಾ ಹೇಗೆ ಆತದ ಸ್ವಲ್ಪ ಫಸ್ಟ್ 100 ಜನ ಹೋಗ್ನಕ್ಲಿಗೆ ಮಾತ್ರ ಹೆಲ್ಪ್ ಪುಡ್ಪು ನಂಚ. ಸೊ ಆಲ್ರೆಡಿ ಟೈಮ್ ಎಷ್ಟಾಯ್ತಾ? 5 ಆಯ್ತಾ? 4:45 ಅಂಡ್ ನಮ್ಮ ಮುದ್ದೊಂದು ಹಾಫ್ ಆನ್ ಅವರ್ ಡ್ರೈವ್ ಉಂಡು. ಸೊ ಯಾನು ಟಿ ಶರ್ಟ್ಲ ಶಾರ್ಟ್ಸ್ಲ ಪಾಡ್ದನು ಮಗಲ್ಪ ಲೀಚ್ ಉಂಡು ಬಂದ್ಪುನಾಗಿಂಡು ಗೈಸ್ ಅಟ್ಟ ಅಟ್ಟ ಅವು ಮಿನಿತ್ ನಂದು ಸೈತು ಲಾಸ್ಟ್ ಟೈಮ್ ಹತ್ತ ಬಿಟ್ಟಾಡು ಸರಿ ಹುಚ್ಚಿದ್ದೀನಿ ಪೂರ. ಸೊ ಮಸ್ತ್ ಎಕ್ಸೈಟ್ ಆದುಂಡು ನೆಟ್ ನಮ್ಮ ಯೂಟ್ಯೂಬ್ ಮತ್ತೆ ಅಂದು ವ್ಯೂ ಮತ್ತು ತೂತೆ ಅವನಿಗೆ ವ್ಯೂ ತೂಯರ ತಿಕ್ಕುವ ಬಂತು ಮತ್ತು ಟ್ರಕ್ಕಿಂಗ್ ಉಂಟು ಸುಮಾರು. ಸೊ ನಮ್ಮೊಟ್ಟಿಗೆ ಜರ್ನಿ ಇಂಡಿಗೆಲ್ಲ ಸೇರಲಿ, ವೀಡಿಯೋ ಸ್ಕಿಪ್ ಮಾಡಿ ಬಂದಿದ್ದುಲೆ. ಓಕೆ, ಸೊ ಇತ್ತು ನಿಮಗೆ ಲೈಕ್ ಬಟನ್ ಒತ್ತದು ಬಿಡಲಿ, ಮಸ್ತ್ ಎಫರ್ಟ್ ದ ವೀಡಿಯೋ. ಓಕೆ, ಸೊ 3, 2, 1 ಲೆಟ್ಸ್ ಗೋ ಬ್ಲಕ್ ಗೈಸ್. ಈಗ ಚೆಂಬ್ರ ಪೀಕ್ ದಡೆ ಬೈತ ಬನ್ನಾಗ ಯಾನ್ಲ ಹಲೋ ಬ್ರೋ ಐ ಓರಿ ಎಲ್ಲರೂ ನಕ್ಕಿರಲ್ಲಿ ನಮ್ಮನೆ 2 ಜನ ఒక పోటీ ఇదే జన వాంజి నరమని అతి 3 టికెట్ కొరుకున్నాక అలా ఉల్లేరా ఇచ్చారా నీకు మళ్ళీ అలా ఇప్పుడు టికెట్ కొడుకునే వాళ్ళు ఉండో ఇల్లేవు. అరే మహానుభావ ఇంకోటి వరి బోలో మంగళ ఇడలే ప్లీజ్ కమ్ ഒരു ആളില്ല ഇവിടെ, എന്താ ചെയ്യണ്ടേ ഒന്ന് പറയാൻ പറ്റുമോ? ടിക്കറ്റൊക്കെ എവിടെയാണ് കൊടുക്കുന്നത് ട്രക്കിങ്ങിന് കയറാൻ വേണ്ടിയിട്ട്? ഒരു ശുദ്ധി ഉണ്ടോ? ഇല്ലല്ലേ. ಸೈಗಿತ್ತ ಗೈಸ್ ನಮ್ಮ ತಿರ್ತು ಹೋಗಿ ಪ್ಲ್ಯಾನ್ ಮಾಡ್ದ. ತಿರ್ತು ಹೋದ ಅಲ್ಪ ಅವಳ ಶಾಪ್ ತಗೊಳ್ಳ ಮಿನಿಕೆ ಅಂದರೆ ನಮ್ಮ ಸೀದಾ ಬತ್ತ ಅವ್ಳು ಕೆಲವು ಗಾಡಿ ಇಂಥದ್ದು ಇತ್ತೀರಿ ಬಟ್ ಲೊಕೇಶನ್ ಇಂದ ಮೂಲ್ದು ಹೋದ ಅಂತ ಅಂಚನ ಮಿಂಚಿ ಬರ್ತೀನಿ. ಜೊತೆ ತಿರ್ತು ಹೋದು ಆದ ಫರ್ದರ್ ಅಪ್ಡೇಟ್ಸ್ ಬಂದಿರಲಿ ಬಂದರೆ. ಓಕೆ, ಸೊ ಸ್ಟೇ ಟ್ಯೂನ್ಡ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬತ್ತನಾಗ ತುಳು ಎತ್ತೆ ಫುಲ್ ಜನ ಉಳ್ಳಿ ರಂಚಿ ಇಂಚಿ ಮಾತ ಫುಲ್ ಅದು ಕಂಪ್ಲೀಟ್. ಸೊ ಒಂದು ನಮ್ಮಕ್ಕ ಮೂಲ ಒಂಜಿ ಫ್ರೆಂಡ್ ಅವನು ಮೋಸಸ್. ಓಕೆ, ಸೊ ಬೇರೆ ಪಾಂಡಿಚೇರಿ ಡುಪ್ಪನು ಅಂಚ ನಮ್ಮನ್ನು ಪಾಂಡಿಚೇರಿಗೆ ಇನ್ವೈಟ್ ಬಂದಿತ್ತು. ನೆಕ್ಸ್ಟ್ ನಮ್ಮ ಪಂಗ ಪೋಯಿ. ಸೊ ಟ್ರೆಕ್ಕಿಂಗ್ ಅಂತ ನಮ್ಮಲ್ಲಿ ಅಡ್ವಾಂಟೇಜ್ ಆದ ಪಂಡ ನಮ್ಮ ಸರ್ಕಲ್ ಮಲ್ಲೆ ಪಂಡ ಅಂಚಿನ ಫ್ರೆಂಡ್ಸ್ ಮಾಡ್ತಾರೆ, ವಿ ಕ್ಯಾನ್ ಸೋಷಿಯಲೈಸ್. ಓಕೆ, ಸೊ ಪೋಯಿ ಆನ್ ದಿ ವೇ ಟ್ರಕ್ ಮನ್ಪು ನಂಗೆ ಮತ್ತೆ ಪಾತಿರ್ಗ ಎಡ್ಡೆ ವಿಶೇಷ ಪುರ. ಓಕೆ, ಸೊ ಸ್ಟೇ ಟ್ಯೂನ್ಡ್ ವಿತ್ ಮೀ. ಸೊ ದ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ಸ್ ಹಿಯರ್. ಸೊ ಒಂದು ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಮೂಲು ತುರ್ದು ಪೋಡು. ಸೊ ಮೂಲು 2 ಚೆಕ್ ಪಾಯಿಂಟ್ಸ್ ಉಂಟು ಅಲ್ಪಲ ಸಡೆ ಬರ್ರೆ ನಂಜಿ ಚೂರು ವೇ ಉಂಡು. ಸೊ ಒಂದು ನನ್ನ ಫುಲ್ ಕೂತಬಡ್ತಾರೆ 2 ಕಿಲೋಮೀಟ್ರ್ ಕೂತೋಡು. ಓಕೆ, ಸೊ ಲೆಟ್ಸ್ ಗೋ. ನಮ್ಮ ಆ್ಯಕ್ಚುಲಿ ಟೀಮ್ 7 ಜನ ಅಲ್ಲ. ಸೊ ಕಲ್ಲಿ ಎದುರು ಪೋಯಿರಿ 4 ನಮ್ಮ 3 ಜನ ಅಂತ ಒಂದ. ಸೊ ಪೋಯಿ ಎಡ್ಡೆ ವ್ಯೂ ಬಂದಂಗೆ ನಿಕ್ಲಿಗೆ ತೋಜಾವೆ. ಇಲ್ಲ ಸೈಡ್ ಫುಲ್ ಇಂಚನೆ ಗ್ರೀನರಿ 360 ಇಂಚ ತೂಪುಂಡ ಫುಲ್ 360 ವ್ಯೂ ಓಲ್ ತೂಪುಂಡ. ಓಕೆ, ಸೊ ಲೆಟ್ಸ್ ಗೋ. ಮಸ್ತ್ ಎಕ್ಸೈಟ್ ಆದುಂಡು. ಏ ಗೈಸ್, ಅರ್ಧ ಕಿಲೋಮೀಟರ್ ರೀಚ್ ಆಯ. ನಾನು 1.5 kilometers ಟು ಗೋ. ಸೊ ಜಸ್ಟ್ ಒಂಜಿ ತೂಲೆ ಏತು ಬ್ಯೂಟಿಫುಲ್ ಉಂಡು ಅದ ಹೆಂಗೆ ಗೊತ್ತು ಜಿನಿಕ್ಲಿಗೆ ಏತಿಂಕ್ ಡೆಲಿವರಿ ಮಲ್ಪೇರ ಒಂದುಂಡು ಬಂದಿದೆ ಇಮೇಜ್ ವೀಡಿಯೋ ಆಂಡ ಪ್ಲೇಸ್ ಮಾತ್ರ ಲಿಫ್ಟ್ ಎಕ್ಸ್ಪೀರಿಯನ್ಸ್ ಸತ್ಯ ಪನ್ಪೆ ಗೈಸ್. ಮಸ್ಟ್ ಟ್ರೈ ಬರ್ಪುನಕ್ಲವರ ವಯನಾಡ್ ಬಲ್ಲಿ ಚೆಂಬೂರು ಪೀಕ್ಗಳ ಬಲ್ಲಿ. ಓಕೆ, ಪೋಯ್ ನಲ್ಲ ಸುಮಾರು ಅಡ್ವೆಂಚರ್ ಎದುರು ಮಿತ್ತುಂಡು. ಲೆಟ್ಸ್ ಗೋ, ಸ್ಟೇ ಟ್ಯೂನ್ಡ್ ವಿತ್ ಮೀ. ದಿಸ್ ಈಸ್ ಹೌ ಇಂಚನೆ ಬರ್ರೆ ಬಂತು ಇದು ಪರ್ಫೆಕ್ಟ್ ವ್ಯೂ. ವಾವ್, so beautiful, so elegant, just looking like a wow. 1 kilometer and half way. So ಒಂದು ಮುಲ್ಕೋಟ್ ನಮಗೆ ತೋಚಿನ ವ್ಯೂ ಇತ್ತೆ ಆಲ್ಮೋಸ್ಟ್ 1200 meters above sea level ಉಳ್ಳ ಇತ್ತೆ ಪ್ರೆಸೆಂಟ್ ಅದು. ಸಾರಿ, ಸೊ ನೆಕ್ಸ್ಟ್ ನಾನು 2000 meters ನನಗೆ ಬೀರಲ್ಲ ಎಡ್ಡೆ ವ್ಯೂ ಬರ್ಬೋದು. ಸೊ ಎಡ್ಡೆ ಗಾಲಿ. ಲೆಟ್ಸ್ ಗೋ. ಲುಕ್ ಎಟ್ ದ ವ್ಯೂ. Okay. So guys, here we met some bunch of friends.
So, what's your name? Malika. And Pragati. Hi. And Vinod, bro. So basically, they work in Bangalore, right? Yeah. So where are you from? I'm from Bangalore only. Bangalore only. Yeah. And Pragati, she is from Udupi. And what about the... From? Haryana. And you, bro? Gujarat. Okay. So we'll try some reel challenge there. As I mentioned, you so beautiful, so elegant, just looking like a wow. ಲೇಕ್ ತುದು ಬರೋದು ಸೊ ಆ ಪ್ಲೇಸ್ ತುಳಿ ಇಂಚ ಉಂಡು ತುಳಿ ಗೈಸ್ ಇದು ಶೋ This is what Wayanad offers you, bro. Hey guys, finally the wait is over. So we are getting closer to the viewpoint. So guys, looking at the viewpoint. In the back side, the background, the full view. Actually view, actually. Everybody is excited. ಸೊ ಗೈಸ್ ತೂ ಇರತ್ತ ಹೆಂಚೆತ್ತನ್ ಒಂಜಿ ನಮ್ಮ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಎಲ್ಲ ಪಾಡ್ದೆ ಇನ್ಸ್ಟಾಗ್ರಾಮ್ ಮಾಡಿ ನಿಕ್ಲೇನು ತೂಪು ನಕ್ಲಂಡ ತೂಲೆ ರೀಲ್ಸ್ ಗಡಿನಾಟದತ್ತು ವ್ಲಾಗ್ಸ್ ಬರ್ಕೊಂಡು ನಿಕ್ಲಿಗೆ ನೆತ್ತ ಇನ್ಸ್ಟಾಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ದ ಪೇಜ್ದ ಲಿಂಕ್ ತಿರ್ತು ಕೊರಪೆ ಅಂಚನೆ ನೆಕ್ಸ್ಟ್ ಪೋಯಿ ನಮ್ಮ ವ್ಯೂ ಪಾಯಿಂಟ್ ಹಿಡಿದು ಫ್ರಂಟ್ ಬಂದಾಗ ಒಂಜಿ ಹಾರ್ಟ್ ಶೇಪ್ದ ಲೇಕ್ ಉಂಟು ಅಲ್ಲಿ ಸೊ ಅದು ಆ್ಯಕ್ಚುಲಿ ಮಿತ್ತಿಡು ತೂಪು ಒಂಜಿ ಹಾರ್ಟ್ ಶೇಪ್ಡ್ ಉಂಡು ಇನ್ನಿಲ್ಲ ಗೈಸ್ 2300-400 meters ಹೈಟ್ ಇಡು ಫ್ರಮ್ ಸೀ ಲೆವೆಲ್ ಇಡು ಇಂಚಿನೊಂಜಿ ಜಾಗೆ ಇಂಚಿನೊಂಜಿ ನೀರ್ದ ಪ್ಲೇಸ್ ಒಂಥರ ಖುಷಿ ಅದ ಹಾಂ ಇಟ್ಸ್ ಬ್ಯೂಟಿಫುಲ್ ಬೊಕ್ಕ ನಮ್ಮ ವಯನಾಡ್ ಬರ್ಪುಂಡ ಚೆಂಬೂರ್ ಪೀಕ್ ಒಂಜಿ ದಾದ ಮನ್ಪುನು ಒಂಜಿ ಪ್ಲೇಸೇ ಒಂದು ನಮ್ಮ ಮಿಸ್ ಮಂತನ ಬೊಕ ವಯನಾಡ್ ಬತ್ತದ ಪ್ರಯೋಜನ ಇಚ್ಚಿಂಡೆ ಅಪ್ಪ ಅಂಚ ಪನೊಂದಿಜ್ಜಿ ಮಾತ್ರ ಒಂಜಾರ ಎಕ್ಸ್ಪೀರಿಯನ್ಸ್ ಒಂದು ನಡಪುನಲ್ಲ ಅವಡು ಮೂಲ ಬತ್ತದ ನಮ್ಮ ಮೀಟ್ ಆಪುನ ಜನಕ್ಲ ಅವಡು ಸೋಷಲೈಸ್ ಆಪುನ ರೀತಿ ಅವಡು ನಮ್ಮ ಏದು ಜನತೊಟ್ಟಿಗೆ ಕನೆಕ್ಟ್ ಮಲ್ತಾ ಮತ್ತು ಒಂಥರ ಎಂಚ ಪಂಡ ನಮಕೊಂಜಿ ನಮ್ಮನೆ ಒಂಜಿ ಸೆಲ್ಫ್ ಒಂದು ಒಂಜಿ ಸೆಲ್ಫ್ ಹೀಲಿಂಗ್ಲ ಅಂಚನೆ ಸೆಲ್ಫ್ ಲರ್ನಿಂಗ್ ಬಂತು ಒಂಜಿ ಪ್ರೋಸೆಸ್ ಉಂಟು ಐಕ್ ಮಸ್ತ್ ಇಂಪಾರ್ಟೆಂಟ್ ಉಂಟು ಸೊ ಕ್ಲೋಸ್ ಅಪ್ ವೀಡ್ ಇಂಚ ತೋಜುಂಟು ಇಲ್ಲಿ ಎಸ್ ಮತ್ತು ನನ್ನಲ್ಲ ಕ್ಲೋಸ್ ಪೋದು ತೋಜಾವೆ ನಿಕ್ಲಿ ವೆಯ್ಟ್ ಫಾರ್ 3 seconds. Hey guys, so guys here we are in Chembur, so we have some set of people, so we'll be asking them what's their feeling about this place. Okay, so actually in my language Tulu, the place bari shokundu. Okay, so let's move forward. Come on, yeah. Chembra Peak chana baundi. West Bengal. Yeah, tell me.
হাউস চমৎকার, এই জায়গাটা খুব চমৎকার। আমরা এসেছি, আমাদের খুবই ভালো লেগেছে। আপনাদের সবাই ধন্যবাদ। शाबाश नेक्स्ट वन पंजाब ये जगह बहुत ही ज़्यादा खूबसूरत है। ये जो पहाड़ अल्लाह की कुदरत बहुत शानदार है और लैंडस्केप बहुत ही एंड बल्ले बल्ले हाँ बल्ले बल्ले। हां नेक्स्ट वन आई एम फ्रॉम यूपी और बहुत मज़ा आ रहा है, दिल गार्डन गार्डन हो रहा है। शाबाश आई एम फ्रॉम कश्मीर, इट्स एनवायरनमेंट सिटी शाबाश चलो नेक्स्ट दिल्ली, यहाँ बहुत मज़ा आ रहा है। हम लोग पहली बार आए हैं दिल्ली जगह और बहुत मज़ा आ रहा है। शाबाश नेक्स्ट आई एम फ्रॉम राजस्थान है, मंदिर जगह बहुत शानदार है, बेहतरीन है, अच्छी है और ये पहाड़ों कितना ऊपर यहाँ बहुत अच्छा लग रहा है। शाबाश नेक्स्ट हम फ्रॉम बेंगाल, तो এই জায়গাটা অপূর্ব এবং সুন্দর। পাহাড় এবং এর উপরে মেঘ দেখতে পাচ্ছেন, খুব সুন্দর। बोलो बसी আমি বলো বসি এই জায়গাটা খুব ভালোবাসি। বলো বসি আমি from আসাম। ওকে এই জায়গাটা খুবই সুন্দর, ওকে আমাকে দেখতে খুবই ভালো লাগছে। ওকে আপনাদেরকে আমি বলবো যে এই জায়গাটা আপনারাও যেন ভিজিট করেন। शाबाश नेक्स्ट আমি ওয়েস্ট বেঙ্গল থেকে। হ্যাঁ। এই জায়গাটা খুবই অপূর্ব ও অসাধারণ, যারা পাহাড়ের কোলে মেঘ খেলছে। তো ধন্যবাদ। शाबाश नेक्स्ट आई एम फ्रॉम मुंबई। हां सो क्या बोलते बच्चे लोग आमची यहाँ पे- मुंबई आमची मुंबई हां क्या बोलते बच्चे लोग यहाँ चांगला तर मराठी तर चांगला नाही हा मराठी चांगला नाही, तुम्ही चांगला आहे, हां आम्ही खूप आवडता हां and I very comfort in this place. ഇവിടെ ഒരു മലയാള പയ്യനുണ്ട്, ഇവനും പറയുന്നുണ്ട് ഇവിടുത്തെ എങ്ങനെയുണ്ടെന്ന് പറഞ്ഞിട്ട് അടിപൊളിയാണ്, നല്ല ambience. നല്ല ആംബിയൻസ് ആണ്, നല്ല കാറ്റുണ്ട്, തണുത്ത കാറ്റ്, നല്ല തണുത്ത കാറ്റ്. നല്ല പയ്യന്നൂർ കോളേജിന്റെ വരണ്ടയിലേക്ക് വന്ന് സയൻസ് കോളേജിന്റെ വരാതിലൂടെ പോകുമ്പോൾ ആ ഇളം കാറ്റിലൂടെ ഞാൻ ആദ്യമായി കണ്ടു. അന്ന് ഞാൻ എൻ്റെ മനസ്സിൽ തീരുമാനിച്ചു അവിടെ എന്നെ You say it Kannada, no. I told already. ವೈಸ್ ಜಪ್ಪುನ ರೋಡ್ ಉಂಡತ ಫುಲ್ ಈಚನೇಲಿ ಜಿಗ್ಜಾಗ್ ಕಲ್ಪ ಫುಲ್ ಆಂಡಲ ಒಂಜಿ ಜಪ್ಪೆರ ಖುಷಿ ಆಪುಂಡು ಬರ್ತನ ಒಂಚೂರು ಬಂಗಾಣ ಇಂಗೆ ಜಪ್ಪನ ಈಸಿ ನಾವು ಉಂಡು ಗೊತ್ತು ಜಿ ಕರೆಕ್ಟ್ ಯಾ ಜಿಪ್ ಲೈನ್ ಇಸ್ ಅ ವೆರಿ ಗುಡ್ ಆಪ್ಷನ್ ಬ್ರದರ್ right This way of expecting a zip line is very difficult. yeah very difficult and it will be horrible also. I don't know how many heart attacks we can expect. Maybe the one who suggests, if he is the one who is gonna perform the first trial, then I think the very next day we can portray a video saying that the zip line has been stopped because of a heart collision. Heart attack. I was single with both. Guys, வரும்போது நாம சிங்கிளா வந்தோம். இப்போ மொத்தமாக மெக்கானிக்கல் பசங்க கூட நிற்கிறோம். இவர் ஒரு நல்ல அருமையான ப்ரொஃபஷனலான டான்ஸர், அப்படியே ஒரு நல்ல ஒரு வீடியோகிராஃபர், நல்லா எடுக்கிறாங்க இவர். அப்படி நல்ல ஒரு என்ன சொல்கிறது, இங்கே வந்துட்டு ஒரு நல்ல இவ்வளோ ஃப்ரெண்ட்ஸ் எல்லாம் பண்ணுறதுன்னு சொன்னால் அது ஒரு நல்ல ஒரு விஷயந்தான். சோஷியலைஸ் ஆகணும், அதுக்கு தான் சொல்கிறீங்க. கரெக்டு தானே? கரெக்ட். நிறைய பேரை பார்க்கலனா. ஆமாம். பாலா பாலா ப்ரோ. பாலா ஏ பாலா 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 ஐயோ இல்லை ಬಾಲಾಂಡ್ರೆ. ಸೊ ನಮ್ಮ ಮೋಸಿಸ್ಗೆ ಗಾಡಿ ಬಲಿಪೋಡ್ ಬಾರಿ ಜಾಗ್ರ ನಾನು ಸರಿಯಾಗಿದೆ ಬುಲೆಟ್ ಕೊಂಡು ಒಂದೊಂದು ಗಾಡಿ. ಸೊ ಹೆಂಗೆ ಕಂಚನೆ ಸೈಡ್ ಇಟ್ಟು ಬ್ಲಾಗ್ ಮೇಲೆ ಬರಲ್ಲ ಅಪ್ಪ ಶೋ ಕಡೆ.
ವಾಸ್ ದ ರೈಡ್? You enjoyed? Awesome, man. Yeah. It was my dream to ride this kind of roads. Okay. You made it possible. Wow, chase your dream, guys. Chase your dream always. Yo. So, okay, guys. So, ನಮ್ಮೈತೆ ವೈಂಡ್ ಅಪ್ ಮಾಡ್ತಿನ ಸಮಯ ಅಂಡು ಬತ್ತು. ಚುಕ್ಕೆ ಫೈನ್ ಬತ್ತ ನಮ್ಮ ಆಲ್ರೆಡಿ ತಿರ್ತಿತ್ತು. ನಮ್ಮ ಬಾಟಲ್ಸ್ ಮತ್ತು ರಿಟರ್ನ್ ಕೊಡೋಣ ನಮ್ಮ ಅಮೌಂಟ್ ರೀಫಂಡ್ ಮಾಡ್ತೀವಿ. ಸೊ ನಮ್ಮ ದಾದೈకి ಪೇ ಮಾಡ್ತಿದ್ದೆ. ಸೊ ಏನಿರ್ತದೆ ನೆಕ್ಸ್ಟ್ ಅಂಚನೆ ನಮ್ಮ ಪೋಯ್ ನಮ್ಮ ಓಕೆ. ಎಸ್ ಗೈಸ್, ಸೊ ಚಂಬ್ರ ಪೀಕ್ ಆಯ್ನ ಹಿಡಿದು ಹೋಗ ನೆಕ್ಸ್ಟ್ ನಮ್ಮ ನೈಟ್ ನಮ್ಮ ಡಿನ್ನರ್ ಮಲ್ಪೇರೆ ಒಂದು ಕುಡ್ಲ ರೆಸ್ಟೋರೆಂಟ್ ಬೈದ. ಸೊ ಮಸ್ತ್ ಹೋಮ್ಲಿ ಫುಡ್ ಮೂಲ ಸರ್ವ್ ಮಲ್ತೀರಿ. ಸೊ ಆ್ಯಕ್ಚುಲಿ ಮೇಕಲ್ ನೆನೆ ಬಿಸ್ನೆಸ್ ಲೆಕ್ಕ ತೊಗೊಂಡಿದ್ದೀರಿ. ಸೊ ನೆತ್ತ ಆರ್ ಮೇಡಮ್ ಉಲ್ಲಿರತ್ತ ಅವ್ರನ್ನ ಹಸ್ಬೆಂಡ್ ಆ್ಯಕ್ಚುಲಿ ಹೀಸ್ ಅ ಡಾಕ್ಟರ್. ಸೊ ಅಂಚಾದು ಸೊ ಮಸ್ತ್ ಇಡ್ಡೆ ಮಸ್ತ್ ಹೋಮ್ಲಿ ಫುಡ್ ಕೊರಿಯರು ಅಕ್ಲೇನೊಂಜಿ ಜಸ್ಟ್ ಒಂಜಿ ಕೇನ್ಗ ನಮ್ಮ ಹೋಟೆಲ್ದ ಬಗ್ಗೆ ದಯಪಂಡ ನಮ್ಮ ಕುಡ್ಲದಕ್ಲೆ ನಮ್ಮ ಪುತ್ತೂರ್ದಕ್ಲೆ ಅಕ್ಲೆ ನಮ್ಮ ರೈಸ್ ಮನ್ಪುಂಡು ಪಂಡ ನಮಗೆ ಐತಾತು ಖುಷಿ ಬೇತೆ ಓಲ ವಿಷಯ ಆಯ್ತು. ಸೊ ಓಟು ದೆಮ್ ಓಕೆ. ಯಾ ಹಾಯ್ ಮೇಡಮ್. ಹಲೋ. ಎಲ್ಲರೂ ನಿಮ್ಮ ಹೆಸರು? ನನ್ನ ಹೆಸರು ಮಧುರ. ನಿಮ್ಮ ಸೋನಿಯಾ. ಸೋನಿಯಾ ಓಕೆ. ಸೊ ನಿಮ್ಮ ಕುಡ್ಲ ಇದು ಯಾವಾಗ ಸ್ಟಾರ್ಟ್ ಆಯ್ತು ಮೇಡಮ್? ಎಷ್ಟು ವರ್ಷ ಆಯ್ತು? ವರ್ಷ ಆಗಲಿಲ್ಲ, 6 ತಿಂಗಳಾಯ್ತು. ಏಪ್ರಿಲಲ್ಲಿ ಶುರು ಮಾಡಿ. ಓಕೆ. ಸೊ ನನಗಂತೂ ನನ್ನ ಪರ್ಸ್ನಲ್ ಒಪಿನಿಯನ್ ಇಲ್ಲಿದ್ದು ಫುಡ್ ತುಂಬ ಚೆನ್ನಾಗಿತ್ತು. ಹೋಮ್ಲಿ ಫುಡ್ ಥರ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಯಾಕೆಂತೇಳಿದ್ರೆ ಬೀಯಿಂಗ್ ಎ ಮ್ಯಾಂಗ್ಳೂರಿಯನ್ ನಮಗೆ ಒಂದು ಫ್ಲೇವರ್ ನಮ್ಮ ಮನಸ್ಸಲ್ಲಿ ಇರ್ತದಲ್ಲ, ದಟ್ಸ್ ವಾಟ್ ಯು ಕೊಟ್ರಿ. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗೆ ನೆಕ್ಸ್ಟ್ ಬರೋ ಎಲ್ಲ ಗೆಸ್ಟಿಗೆ ಈ ಥರನೇ ಇದು ಮಾಡ್ತೀರಿ. ಹಾಗೆ ಗಡಿನಾಡದ ಹೆಸರು ಹೇಳ್ಕೊಂಡು ಯಾರಾದರೂ ಬಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ. ಖಂಡಿತ ಖಂಡಿತ ಓಕೆ. ಆ್ಯಂಡ್ ಸೋ ಹ್ಯಾಪಿ ರಿಲಿ ಸೋ ಹ್ಯಾಪಿ. ಆ್ಯಂಡ್ ನಿಮ್ಮದು ಮಕ್ಕಳಲ್ವಾ? ಸೊ ಮಿಕ್ಲೆ ಹಾಯ್. ಹೆಸರು ಹೇಳಿ ನಿಮ್ಮದು? ಹೆಸರು ಇಶಾನಿ. ಮ್ಯಾಮ್ My name is Arya. ಮೆಕ್ಲ ನಮ್ಮ ಬಣ್ಣಾಗ ಮತ್ತೆ ಕೇಂಡೇರಿ ಅಂಚ ನಮ್ಮೊಟ್ಟಿಗೆ ಇತ್ತಿರುತ್ತದೆ ಒಂಜಿ ನಮ್ಮ ಬುಜ್ ಖಲೀಫದ ವೀಡಿಯೋಸ್ ಮತ್ತು ತುಯರ್ ಮಸ್ತ್ ಖುಷಿ ಆನಕ್ಕೆ ಅಂಚನೆ. ಸೊ ಬತ್ತರ್ನಾಗ ಶಿವರ್ ಅದು ಕುಡ್ಲ ನೆಕ್ ಬಲ್ಲೆ. ಆ್ಯಕ್ಚುಲಿ ಇದು ಲೊಕೇಶನ್ ಎಲ್ಲಿರೋದು? ಇದು ಮೇಪಾಡಿ ಹತ್ರ ಅರಪೆಟ್ಟ ಅಂತ ವಯನಾಡು. ಮೇಪಾಡಿ ಊಟಿ ರೋಡಲ್ಲಿ. ಊಟಿ ರೋಡ್ ನಮ್ಮ ಮೇಯ್ನ್. ಓಕೆ, ಅರಪೆಟ್ಟ. ಓಕೆ. ಇದು ಮೇಯ್ನ್ ಇದರ ಹೋಟೆಲ್ ಹೆಸರು? ಹೋಟೆಲ್ ಎಕಾಲ್ ಹೋಟೆಲ್. ಎಕಲ್ ಹೋಟೆಲ್. ಅದರಲ್ಲಿ ನಿಮ್ಮದು ಇದು ನಾವು ನಡೆಸ್ತಿರೋದು ಹೋಟೆಲ್ ನಮ್ದಲ್ಲ. ಓಕೆ, ಥ್ಯಾಂಕ್ ಯು. ಎಸ್ ಗೈಸ್, ಇಟ್ಸ್ ಅ ಬಿಗ್ ಡೇ. ಅದು ಮಸ್ತ್ ಟ್ರಾವೆಲ್ ಅಂತ ಮಸ್ತ್ ಬಚ್ಚಿನ ಸೋರ್ನೆಸ್ ಇತ್ತಂಡು ಕುಡ್ಲಗ ಫಿಡ್ ಶೋ ಕೊಡಂಜಿ ಓನಸ್ ಮಲ್ತ ಖುಷಿ ಅಂಡಿ ಸಂಚನಿಗೆ ಈ ವಿಡಿಯೋ ಇಷ್ಟ ಅನ್ನೋದು ಇನ್ನೊಂದಿಲ್ಲ. ಸೊ ಈ ವಿಡಿಯೋ ಸತ್ತಿಲ್ಲ ನಿಗ್ಲಿಗೆ ಇಷ್ಟ ಆಯ್ತು. ಈ ವಿಡಿಯೋ ಕೊಂಚ ಲೈಕ್ ಕೊರ್ಲಿಕ್ಕೆ ಇಷ್ಟ ಆಯ್ತು. ನೆಕ್ಸ್ಟ್ ನನ್ನ ರಜೆಟ್ ಬಂದಾಗಲ್ಲ ಟಕ್ಕಿಂಗ್ ಮನ್ಪೇರೆ ಇದು ಒಂಜಿ ಪ್ರಚೋದನೆ ದಿಕ್ಕು ಅಂಚನೆ. ಸೊ ಅಂಚನೆ ಶೇರ್ ಮಲ್ತು ಬಿಡ್ಲಿ, ಕಮೆಂಟ್ ಮಲ್ಬಿಡ್ಲಿ, ಬಾಕ ಸಬ್ಸ್ಕ್ರೈಬ್ ಮನ್ಪಂದಾಕ್ಲಾಂಡ ಫಸ್ಟ್ ಟೈಮ್ ತೂಪರ್ ನಂಡ ಹಾಯ್ ನಮಸ್ಕಾರ. ಸಬ್ಸ್ಕ್ರೈಬ್ ಮಲ್ಪಲಿ, ಬೆಲ್ಲೈಕನ್ ಒತ್ತದು ಬಿಡ್ಲಿ. ನಾನು ಎಡಿಟ್ ಕಂಟೆಂಟ್ಸ್ ಪೂರ ಪಾಡ್ಗ ಅಂಚನೆ ಬೊಕ ನಿಕ್ಲ ಖುಷಿ ಟುಪ್ಲಿ, ನಿಕ್ಲ ಫ್ಯಾಮಿಲಿ ತಕ್ಲೆಲ್ಲ ಫುಲ್ ಖುಷಿ ಇಟ್ಟಿದ್ದಿಲ್ಲಿ. ಇಂಚನೆ ಟ್ರೆಕ್ಕಿಂಗ್ ಮತ್ತು ಬೋಲಿ ಜಾಲಿ ಡುಪ್ಲಿ, ಬಿಂದಾಸ್ ಡುಪ್ಲಿ. So until next vlog, it's me Gadinad Dattu signing off, and we'll meet you in the next upcoming vlogs guys. 3, 2, 1 and look.